ವಿರಾಮದ ಬಳಿಕ ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಚಿಕ್ಕಮಗಳೂರಿನ ದತ್ತಪೀಠದ ಸುತ್ತ ಎದ್ದಿರುವಂತಹ ಒಂದಷ್ಟು ವಿವಾದಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಉಡುಪಿ ಜಿಲ್ಲಾ ಬಜರಂಗ ದಳದ ಸಂಚಾಲಕರಾಗಿರುವಂತಹ ಸುನಿಲ್ ಕೆಆರ್ ಅವರು, ಅದೇ ರೀತಿಯಾಗಿ ಇಲ್ಲಿಯ ಯೂತ್ ವಿಂಗ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕಾಂಗ್ರೆಸ್ ಯೂತ್ ವಿಂಗ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ದೀಪಕ್ ಅವರು ನಮ್ಮೊಂದಿಗಿದ್ದಾರೆ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಸುನಿಲ್ ಕೆಆರ್ ಅವರಲ್ಲಿ ಕೇಳಬೇಕು, ದತ್ತಪೀಠದಲ್ಲಿ ನಿಮ್ಮ ಹೋರಾಟವನ್ನು ನಾವು ಗಮನಿಸ್ತಾ ಇದ್ದೇವೆ. ಮೊದಲು ಅಲ್ಲಿಗೆ ಮಾಲೆ ಹಾಕಿ ಯುವಕರನ್ನು ಕರೆಸ್ಕೊಳ್ತಾ ಇದ್ದೀರಿ. ಈಗ ನೋಡಿದರೆ ಅಲ್ಲಿ ಒಂದಷ್ಟು ಹೋಮಗಳು, ಒಂದಷ್ಟು ವಿಗ್ರಹಗಳೆಲ್ಲ ಬರೋದಕ್ಕೆ ಪ್ರಾರಂಭ ಆಗಿದೆ. ಒಟ್ಟಿನಲ್ಲಿ ನಿಮ್ಮ ಉದ್ದೇಶ ಏನು ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಿ. ಅಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದೀರಿ ನೀವೀಗ? ಅದನ್ನು ನೋಡಿ, ಒಂದು ಹಿಂದೂ ಸಮಾಜದ ದೇವಸ್ಥಾನ ಅಂತ ಹೇಳಿದ್ರೆ ಅದು ಅಲ್ಲಿ ವಿಗ್ರಹಗಳಿರಬೇಕು, ಹೋಮಗಳಿರಬೇಕು. ವಿಗ್ರಹ ಇರಲಿಲ್ಲ ಅಲ್ಲಿ ಗುಹೆಯಲ್ಲಿ. ನೀವು ತಂದು ನೋಡಿ, ದತ್ತ ಪಾದುಕೆ ಹೊಸದನ್ನ ಯಾಕೆ ಪ್ರಾರಂಭಿಸ್ತಾ ಇದ್ದೀರಿ? ಪ್ರಾರಂಭ ಮಾಡ್ತಾ ಇಲ್ಲ, ಅದು ಇದ್ದದು ಪುರಾತನವಾಗಿ ಚರಿತ್ರೆಯಲ್ಲಿ ಇರುವಂತ ಸ್ಥಳ ಅದು ದತ್ತಪೀಠ. ಅದು ಗುಹಾಂತರ ದೇವಾಲಯ. ಅದರಲ್ಲಿ ಒಳಗೆ ಮೂರ್ತಿಗಳಿದ್ದವು, ದತ್ತ ಪಾದುಕೆಗಳಿದ್ದವು. ಅದನ್ನ ಇಸ್ಲಾಮಿನ ಆಕ್ರಮಣಕ್ಕೆ ತುತ್ತಾಗಿ ಅದಲ್ಲಿ ದರ್ಗಗಳು ಆದವು. ವೇದಪೀಠಗಳಲ್ಲಿ 4 ದರ್ಗಗಳಾಯ್ತು. ಒಳಗೆ ಹೊರಗೆ ದಬ್ಬಿದ್ರು ಅವರು, ಒಳಗೆ ದಬ್ಬಿ ಅವ್ರು ಮಾಡಿದ್ದು. ಇಲ್ಲಿ ಸಾಧ್ಯವದು? ವರ್ಷವಿಡೀ ಹೋಗ್ತಾರೆ. ಕೇವಲ ದತ್ತಪೀಠ ಅಲ್ಲ, ನೀವು ಎಲ್ಲ ಕಡೆಯಲ್ಲಿ ನೋಡಿ, ಮಥುರಾ ಇರ್ಬೋದು, ಅಯೋಧ್ಯೆ ಇರ್ಬೋದು, 364 ದಿನವೂ ಅಲ್ಲಿ ಹಿಂದೂಗಳು ಹೋಗ್ತಾರೆ. ಪ್ರತಿ ಅಲ್ಲಿಯ ಸ್ಥಳೀಯ ಹಿಂದೂಗಳಿಗೆ ಯಾವುದೇ ಆಕ್ಷೇಪ ಇಲ್ಲ. ಯಾವುದೋ ಉಡುಪಿ, ಮಂಗಳೂರು ಅಥವಾ ಈ ಭಾಗದಿಂದ ಬಂದವರು ಅಲ್ಲಿ ಈಗ ಅಶಾಂತಿಯನ್ನ ಹಬ್ಬಿಸ್ತಾ ಇದ್ದಾರೆ. ಕರ್ನಾಟಕದಿಂದ ಸುಮಾರು 50,000 ಭಕ್ತರು ಅಲ್ಲಿಗೆ ಬರ್ತಾರೆ. ನೋಡಿ, ದತ್ತಮಾಲ ಧಾರಣೆ ಮಾಡಿ ನಾವು ಯಾಕೆ ಹೋಗ್ತೇವೆ ಅಂತ, ಅದಕ್ಕೊಂದು ಭಕ್ತಿಯ ರೂಪ ಕೊಡ್ಬೇಕನ್ನುವ ದೃಷ್ಟಿಯಿಂದ ನಾವು ಅದನ್ನ ದತ್ತಮಾಲ ಧಾರಣೆಯನ್ನ ಮಾಡ್ತಾ ಇದ್ದೇವೆ. ಯಾವುದೋ ಕೋಮು ಪ್ರಚೋದನೆ ಮಾಡ್ಲಿಕ್ಕೆ ನಾವು ಅಲ್ಲಿ ಕಳಿಸ್ತಾ ಇಲ್ಲ. ಯಾವುದೋ ಇದು ಗಲಾಟೆ ಎಬ್ಬಿಸ್ಲಿಕ್ಕೆ ನಾವು ಹೋಗ್ತಾ ಇಲ್ಲ. ನಮ್ಮ ಏನ್ ಹೇಳ್ತೀರಿ ದೀಪಕ್ ಇದ್ರ ಬಗ್ಗೆ? ಅವ್ರು ಹೇಳ್ತಾ ಇದ್ರೆ ಯಾವುದೇ ಗಲಾಟೆ ಘರ್ಷಣೆಗೆ ನಾವು ಹೋಗ್ತಾ ಇರೋದಲ್ಲ, ನಾವು ಅಲ್ಲಿ ದತ್ತಮಾಲ ಧಾರಣೆ ಮಾಡಿ ಭಕ್ತಿಪೂರ್ವಕವಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಅವರು. ಇವರದ್ದು ಶೋಭಾಯಾತ್ರೆಗೆ 10,000 ಜನ ಇವರ ಮಾಲಾಧಾರಿಗಳು ಹೋದ್ರೆ 20,000 ಜನ ಪೊಲೀಸರನ್ನು ನೇಮಕ ಮಾಡ್ತಾರೆ ಅಲ್ಲಿ. ನಾವು ಮಾಡೋದಲ್ಲ, ಈಗ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗಲೂ ಮಾಡಿದ್ರು. ಯಾಕಂದ್ರೆ ಇವರು ಉಪಟಳ ತಡಿಲಿಕ್ಕೆ ಆಗುದಿಲ್ಲ. ಒಬ್ಬರಿಗೆ 2 ಪೊಲೀಸರು ಬೇಕು ಇವರಿಗೆ. ಇವರ ಉಪಟಳವನ್ನು ತಡಿಲಿಕ್ಕೆ ಒಬ್ಬರಿಗೆ 2 ಪೊಲೀಸರು ಬೇಕು ಇವರಿಗೆ. ಏನು ಇವರು ದತ್ತಮಾಲ ಹೇಳಿದ್ರು. ಇವರದ್ದು 1 ವರ್ಷ ದತ್ತಮಾಲ, ಮತ್ತೊಂದು ವರ್ಷ ಶೋಭಾಯಾತ್ರೆ, ಮತ್ತೊಂದು ವರ್ಷ ಸಂಕೀರ್ತನೆ ಯಾತ್ರೆ. ಇದೊಂಥರ ನೀನಜಂ ನಾಟಕದಲ್ಲಿ ನಾಟಕ ಬದಲಾವಣೆ ಮಾಡ್ತಾರಲ್ಲ ಹಾಗೆ. ಇವರಿಗೆ ಅದಕ್ಕೊಂದು ಗೋಲ್ ಅಂತ ಏನಿಲ್ಲ. ಇವ್ರದ್ದು ಒಂದೊಂದು ನೇಮ್, ಅದಕ್ಕೆ ಒಂದೊಂದು ಚುನಾವಣೆ ಬಂದಾಗ ಒಂದೊಂದು ನೇಮ್ ಕೊಡ್ತಾರೆ ಅದಕ್ಕೆ. ಒಳ್ಳೆ ಅದೊಂದು ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಲೈನ್ಸ್ನೆಲ್ಲ ಬರ್ತದೆ ಅದರಲ್ಲಿ. ಆ ಲೈನಲ್ಲಿ ಶೋಭಾಯಾತ್ರೆಗಳು, ಆ ಯಾತ್ರೆ ಅದಂದ್ರೆ ಕೋಮು ಪ್ರಚೋದನೆಯನ್ನ ಮಾಡ್ಲಿಕ್ಕೆ ಅದರ ಬೆಂಕಿಯನ್ನ ಪ್ರತಿಯೊಬ್ಬ ಹಿಂದೂಗಳಲ್ಲೂ ಹಬ್ಬಿಸ್ಬೇಕು. ಅದರಿಂದ ನಾವು ಅಲ್ಟಿಮೇಟ್ ಚುನಾವಣೆ ಮತಗಳು. ಇದಾದ್ಮೇಲೆ ಇವರು ನಮ್ಮ ಮಿತ್ರರು ಹೇಳಿದ್ರು, ಸುನಿಲ್ ಕೆಆರ್ ಹೇಳಿದ್ರು, ಪ್ರತಿ ವರ್ಷ ಚುನಾವಣೆ ಬರುವುದಿಲ್ಲ, ಪ್ರತಿ ವರ್ಷ ಇದು ಎಷ್ಟು ಗ್ರ್ಯಾಂಡು ಆಗುದಿಲ್ಲ. ಚುನಾವಣೆ ಹತ್ತಿರ ವರ್ಷದಲ್ಲಿ ತುಂಬಾ ಗ್ರ್ಯಾಂಡ್ ಆಗ್ತದೆ. ಕಳೆದ ವರ್ಷ ಕೂಡ ಗ್ರ್ಯಾಂಡ್ ಆಯ್ತು, ಲೋಕಸಭೆ ಚುನಾವಣೆ ಎದುರಿತ್ತು. ಅದಕ್ಕಿಂತ ಹಿಂದಿನ ವರ್ಷನೂ ಗ್ರ್ಯಾಂಡ್ ಆಯ್ತು, ವಿಧಾನಸಭೆ ಚುನಾವಣೆ ಎದುರಿತ್ತು. ಈ ವರ್ಷ ಅಷ್ಟೇನು ಗ್ರ್ಯಾಂಡ್ ಆಗ್ಲಿಕ್ಕಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಚುನಾವಣೆ ದೃಷ್ಟಿಯಿಂದ ಆಗ್ತಾ ಇದೆ. ನನ್ನ ಒಂದಷ್ಟು ಆಕ್ಷೇಪ ಇದೆ ಸುನಿಲ್ ಕೆಆರ್ ಅವರು. ತಾವು ಹೇಳಿದ್ರಿ ಭಕ್ತಿ ಪೂರ್ವಕವಾಗಿ ನಾವು ಅಲ್ಲಿಗೆ ಹೋಗ್ತೇವೆ, ಮಾಲೆಯನ್ನ ಹಾಕಿ ವೃತವನ್ನ ಧಾರಣೆ ಮಾಡಿ. ವೃತವನ್ನ ಧಾರಣೆ ಮಾಡುವುದಂದ್ರೆ ಏನು? ಅರಿಷಡ್ ವೈರಿಗಳನ್ನ ನೀವು ಮೆಟ್ಟಿ ನಿಲ್ಲಬೇಕು. ಹೌದು. ನಿಮ್ಮ ಘೋಷಣೆಗಳಲ್ಲಿ ಏನು ಅಲ್ಲಿ ಏನು ಘೋಷಣೆಗಳನ್ನು ಹಾಕ್ತೀರಿ? ನೋಡಿ, ನಾವು ಘೋಷಣೆಗಳು ಕೇವಲ ಭಾರತ್ ಮಾತೆಗೆ ಜೈ ಹೇಳ್ತೇವೆ, ದತ್ತಾತ್ರೇಯ ಮಹಾರಾಜ್ಗೆ ಜೈ ಹೇಳ್ತೇವೆ. ಅದು ಬಿಟ್ಟರೆ ಬೇರೆ ಘೋಷಣೆಗಳು ಏನಿದೆ? ಭಾರತ್ ಮಾತೆಯನ್ನು ನಾವು ಅವಾಚ್ಯವಾದ ಘೋಷಣೆಗಳು ಎಲ್ಲಿ ಹಾಕುದಿಲ್ಲ. ನೋಡಿ, ಸಮುದಾಯವನ್ನ ಶಬರಿಮಲೆಸುವಂತ ಮಾತುಗಳನ್ನ ಹೇಳ್ತೀವಿ. ನೋಡಿ, 2 ನಿಮಿಷ ನಾನು ಮಾತಾಡ್ತೇನೆ ಸ್ವಲ್ಪ. ನೋಡಿ, ನಾವು ದತ್ತಮಾಲೆ ಧಾರಣೆ, ಶಬರಿಮಲೆ ಅಯ್ಯಪ್ಪ ಸ್ವಾಮಿಗಳ ಒಂದು ಯಾವ ರೀತಿಯ ಭಕ್ತಿ ಇದೆ ಅದನ್ನು ಕೂಡ ನಮ್ಮ ಮಾಲಾಧಾರಿಗಳು ಅದನ್ನೇ ಮಾಡಬೇಕು. ಅದರಲ್ಲಿ ಒಂದು ಸಂಸ್ಕಾರ ರೂಪವಾಗಿ ನಿಮ್ಮ ನಾಯಕರುಗಳು ಮಾಡ್ತಾರೆ ಇದನ್ನ. ಎಲ್ಲ ಪ್ರತಿಯೊಬ್ಬರು ನಾಯಕರು ಮಾಡ್ತಾರೆ. ನಾಯಕರ ಪ್ರಶ್ನೆ ಅಂತಲ್ಲ, ನಮ್ಮ ನಾಯಕರ ಪ್ರಶ್ನೆ ಅಂತಲ್ಲ, ನಮ್ಮ ಸಂಘ ಪರಿವಾರದ ಹಿರಿಯರು ಎಲ್ಲರೂ ಮಾಡ್ತಾರೆ ಇದನ್ನ. ನಾವು ದತ್ತಮಾಲ ಧಾರಣೆ ಮಾಡಿ ಇದಕ್ಕೊಂದು ರೂಪ ಕೊಟ್ಟಿದ್ದಾರೆ. ನೋಡಿ, ಸುಮಾರು ಈಗ 1-2 ವರ್ಷದಿಂದ ನಡೆಯುವಂತದ್ದಲ್ಲ. ಹಾಕಿಕೊಂಡು ನಿಮ್ಮ ನಾಯಕರು ಅಲ್ಲಿ ಪಾದಯಾತ್ರೆಯನ್ನು ಮಾಡೋದನ್ನ ನೋಡಿ, ದತ್ತಮಾಲೆ ಹಾಕಿದವರು, ಬಿಜೆಪಿಯ ನಾಯಕರುಗಳು ಕಾಲಿಗೆ ವುಡ್ಲ್ಯಾಂಡ್ ಶೂ ಅನ್ನು ಹಾಕಿಕೊಂಡು, ದತ್ತಮಾಲೆ ಹಾಕಿದವರು ಯಾರು ಕೂಡ ಶೂ ಹಾಕುದಿಲ್ಲ. ನೋಡಿ, ಅವರು ದತ್ತಮಾಲೆ ಹಾಕದಿರ ಹಾಕದವರು ಅದನ್ನು ಶೂ ಹಾಕಿರ್ಬೋದು, ಆದ್ರೆ ದತ್ತಮಾಲೆ ಹಾಕಿದವರು ಯಾರು ಶೂ ಹಾಕುದಿಲ್ಲ. ಅದಕ್ಕೊಂದು ನಾವು ರೂಪ ಕೊಟ್ಟಿದ್ದೇವೆ. ಇಲ್ಲ, ನೆವರ್. ಅದು ಆತರ ಇಲ್ಲವೇ ಇಲ್ಲ. ಸುಮಾರು 16 ವರ್ಷದಿಂದ ದತ್ತಮಾಲೆ ಧಾರಣೆ ಶುರುವಾಗಿ ಸುಮಾರು 16 ವರ್ಷ ಆಯ್ತು.
50-60 ಸಾವಿರ ಭಕ್ತರು ಅಲ್ಲಿಗೆ ಬರ್ತಾರೆ. ನೋಡಿ, ನೀವು ಕೇಳಿರ್ಬೋದು ಬೂಢ ಅಮರನಾಥ್, ಕಾಶ್ಮೀರದಲ್ಲಿರೋ ಬೂಢ ಅಮರನಾಥ್ ಇದೇ ತರ ಇತ್ತು. ಅಲ್ಲಿ ಯಾರೋ ಒಬ್ಬ ಹಿಂದೂ ಅಲ್ಲಿ ಹೋಗ್ಲಿಕ್ಕಿರ್ಲಿಲ್ಲ, ಕಾಶ್ಮೀರದ ಭಯೋತ್ಪಾದಕರನ್ನು ಓಡಿಸ್ತಿದ್ರು. ಇದೇ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅದನ್ನ ಹೋರಾಟ ರೂಪ ತೆಕೊಂಡು ಇವತ್ತು ಅಲ್ಲಿಗೆ 1.5 ಲಕ್ಷ ಜನ ಹಿಂದೂ ಸಮಾಜ ಹೋಗ್ತಾ ಇದೆ, ಯಾವುದೋ ಬಜರಂಗ ದಳ ಹೋಗ್ತಾ ಇಲ್ಲ. ನೋಡಿ, ಇದಕ್ಕೆ ಕೂಡ ನಾವು ಯಾವುದು ಭಕ್ತಿಯ ಪೂರ್ವ ಕೊಟ್ಟು ಇದು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಅಥವಾ ಸಂಘ ಪರಿವಾರ ಆಗಬಾರ್ದು. ಇದೊಂದು ಹಿಂದೂ ಸಮಾಜದ ಒಂದು ಕ್ಷೇತ್ರ, ಹಿಂದೂ ಸಮಾಜ ಹೋಗ್ಬೇಕಂತ. ನೋಡಿ, ಹಿಂದೂ ಸಮಾಜ ಹೋಗ್ಬೇಕು ಇರುವಂತದ್ದು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್. ನೀವು ಅನಸೂಯ ದೇವಿ ಜಯಂತಿ ಇದೆ, ಹಿಂದೂ ಸಮಾಜದಲ್ಲಿ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ಶ್ರೀರಾಮ ಸೇನೆ ಅವರು 4 ದಿನ ಮೊದಲು ಹೋಗಿ ಬರ್ತಾರೆ. ನೋಡಿ, ಅನಸೂಯ ದೇವಿ ದತ್ತ ಜಯಂತಿ ಬರೋದು ಪ್ರತಿಯೊಬ್ಬ ದತ್ತ ಜಯಂತಿಯ ದಿವಸ ಮಾತ್ರ ನಾವು ಹೋಗುದು. ಡಿಸೆಂಬರ್ 6 ಈ ಸಲ ದತ್ತ ಜಯಂತಿ, ಡಿಸೆಂಬರ್ 6ಕ್ಕೆ ನಾವು ಹೋಗುದು. ನೋಡಿ, ಅನಸೂಯ ದೇವಿ ಜಯಂತಿ ಇವರು ಅನಸೂಯ ದೇವಿ ಕೊಡ್ತಾರೆ, ಅದು ಕೊಡ್ತಾರೆ. ಅನಸೂಯ ದೇವಿ ಕೊಡುವುದಲ್ಲ, ಅನಸೂಯ ದೇವಿ ಜಯಂತಿ ಇದೆ, ಅವತ್ತು ಮಹಿಳೆಯರಲ್ಲಿಗೆ ಹೋಗ್ತಾರೆ ದತ್ತಪೀಠಕ್ಕೆ. ಇದು ಇವತ್ತಿನ ಬಂದದಲ್ಲ. ಸುಮಾರು ಯಾವಾಗ ದತ್ತಪೀಠದಲ್ಲಿ ದತ್ತಾತ್ರೇಯ ದೇವರು ಬಂದಿದ್ರು ಅವತ್ತಿನಿಂದ ಇದೆ ಅನಸೂಯ ದೇವಿಯ ಜಯಂತಿ. ದತ್ತ ಜಯಂತಿ ಮೊದಲನೇ ದಿವಸ ಅನಸೂಯ ದೇವಿಯ ಜಯಂತಿ ಇದೆ, ಅಲ್ಲೇ ಹೋಗ್ತಾರೆ. ಅಲ್ಲ, ನೀವು ಹೇಳ್ತಾ ಇರುವ ಹಾಗೆ ಅಲ್ಲಿ ಮುಸಲ್ಮಾನರು ಆಕ್ರಮಣ ಮಾಡಿದ್ದಾರೆ, ಅಲ್ಲಿ ಯಾವುದೇ ಹಿಂದೂಗಳ ಅಸ್ತಿತ್ವವೇ ಇಲ್ಲ ಅಂದ ಮೇಲೆ ಅನಸೂಯ ಜಯಂತಿಯನ್ನ ವರ್ಷದಿಂದ ಹಿಂದೆ ಆಚರಿಸ್ತಾ ಇದ್ದಾರೆ ಯಾರು? ಪೀಠ ಅಂತ ಹೇಳಿದ್ವಿ, ಇನಾಮ್ ದತ್ತಾತ್ರೇಯ ಪೀಠ. ಅಲ್ಲಿ ಹೋದಲ್ಲಿ ನೋಡಿ, ಅಲ್ಲಿ ಒಂದು ಆಲದ ಮರ ಇದೆ, ಅದಕ್ಕೆ ಬಳೆಗಳನ್ನು ಕಟ್ಟಿದ್ರೆ ಮಕ್ಕಳಾಗುತ್ತದೆ ಅಂತ ಒಂದು ಪ್ರತೀತಿ ಇದೆ. ಇದನ್ನು ಇನಾಮ್ ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಅದಕ್ಕೆ ಜಾಗಕ್ಕೆ ಮೈಸೂರಿನ ರಾಜರು ಅದನ್ನ ಕೊಡುಗೆಯಾಗಿ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಯಾವಾಗ 1736ರಲ್ಲಿ ಹೈದರಾಲಿ ಆ ಶಾಖಾದ್ರಿಯಲ್ಲಿ ಕಳಿಸಿದ್ನ, ಅವತ್ತಿನ ನಂತರ ಅದು ಇಸ್ಲಾಮೀಕರಣ ಆಯಿತು. ಹೈದರಾಲಿ, ಟಿಪ್ಪು ಸುಲ್ತಾನ್ ಇಲ್ಲಿ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ, ಕೇರಳದಲ್ಲಿ, ಕರ್ನಾಟಕದಲ್ಲಿ ಅದೆಷ್ಟೋ ಹಿಂದೂಗಳನ್ನ ಮತಾಂತರ ಮಾಡಿದ್ದಾನೆ. ಇದೊಂದು ದತ್ತಪೀಠ. ಅದಕ್ಕೆ ಸರಿ, ಟಿಪ್ಪು ಸುಲ್ತಾನನು ಹೈದರಾಲಿಯೋ ಮಾಡಿದಂತಹ ಕರ್ಮಕ್ಕೆ ಇವತ್ತಿನ ಮುಸಲ್ಮಾನರಿಗೆ ಯಾಕೆ ನೀವು ಬೈತಾ ಇದ್ದೀರಿ? ಇವತ್ತಿನ ಮುಸಲ್ಮಾನರು ಬೈತಾ ಇಲ್ಲ, ಇವತ್ತಿನ ಮುಸಲ್ಮಾನರು ಬೈತಿಲ್ಲ. ಅವರು ಇವತ್ತಿನ ಮುಸಲ್ಮಾನರು ಅವರಿಗೆ ಗೊತ್ತಾಗಬೇಕು, ಇದು ದತ್ತಪೀಠ ನಮ್ಮ ಯಾವುದು ಬಾಬಾ ಬುಡನಗಿರಿ ಇದೆ, ಇದು ನಾಗೇನಹಳ್ಳಿಯಲ್ಲಿ ಇದೆ. ನಾವು ದತ್ತಪೀಠವನ್ನ ಹಿಂದೂಗಳಿಗೆ ಬಿಟ್ಟು ಕೊಡುವ, ಅದು ಭಾವೈಕ್ಯತೆ. ನಾವು ನಾಗೇನಹಳ್ಳಿಯಲ್ಲಿ ಬಾಬಾ ಬುಡನಗಿರಿ ಮಾಡಿದ್ರೆ ನಮ್ದೇನು ಅಭ್ಯಂತರ ಇದೆ? ಅಭ್ಯಂತರ ಇಲ್ಲ, ನಮ್ಮದೇನು ಅಭ್ಯಂತರ ಇಲ್ಲ. ಅವ್ರು ನಾಗೇನಹಳ್ಳಿ ಬಾಬಾ ಬುಡನಗಿರಿ ಪೀಠ ಮಾಡ್ಲಿ, ಅವರು ಬಾಬಾ ಬುಡನಗಿರಿಯ ಯಾವುದು ದರ್ಗಗಳನ್ನ ಮಾಡ್ಲಿ ಅಥವಾ ಗೋರಿಗಳನ್ನ ಕಟ್ಲಿ, ಏನೋ ಮಾಡ್ಲಿ. ನಮ್ಮ ಯಾವುದು ದತ್ತಪೀಠ ಇದೆ ಅದು ಹಿಂದೂಗಳ ಪೀಠ, ಅಲ್ಲಿ ಹಿಂದೂಗಳೇ ಇರಬೇಕು, ಹಿಂದೂಗಳೇ ಪೂಜೆ ಆಗಬೇಕು, ಹಿಂದೂ ಒಬ್ಬ ಆಡಳಿತಗಾರಿ ಅಲ್ಲಿ ನೇಮಕ ಆಗಬೇಕು. ಅದು ನಮ್ದು ಇದು. ಹಿಂದೂ ಅರ್ಚಕ ಹೊಸದಾಗಿ ಯಾಕೆ ನೇಮಕ ಆಗಬೇಕು? ಈ ಹಿಂದೆ ಇರಲಿಲ್ಲ ಹಿಂದೂ ಅರ್ಚಕ. ನೋಡಿ, ಮುಜರಾ ಇಲಾಖೆಯಿಂದ ಮುಜರಾ ಇಲಾಖೆ ಆಡಳಿತ ವ್ಯವಸ್ಥೆ ನೋಡ್ತಾ ಇದೆ. ಮುಜರಾ ಇಲಾಖೆ ಹಿಂದೂ ಅರ್ಚಕ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀರಿ? ಇಲ್ಲ, ಹೊಸದಾಗಿ ಶನಿವಾರ ಇದ್ದವರನ್ನ ಅಲ್ಲಿಗೆ ಹೊಕ್ಕಿಸುವಂತ ಕೆಲಸವನ್ನ ಸಂಘ ಪರಿವಾರ ಮಾಡ್ತಾ ಇದೆ. ಸೂಫಿ ಸಂತರಿಗಿಂತ ಹಿಂದೆ ಕೂಡ ಅಲ್ಲಿ ಬ್ರಾಹ್ಮಣರು ಇರಲಿಲ್ಲ. ಶನಿವಾರವನ್ನ ಅಲ್ಲಿ ಒಳ ಹೊಗ್ಗಿಸುವ ಕೆಲಸವನ್ನ ಇವ್ರು ಮಾಡ್ತಾ ಇಲ್ಲ ಪಾಪ. ಇವರ ಮೂಲಕ ಅವ್ರು ಮಾಡಿಸ್ಕೊಳ್ತಾ ಇದ್ದಾರೆ. ಪ್ರತಿ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕ ಇದ್ದೇ ಇರ್ತಾನೆ. ಇದು ದೇವಸ್ಥಾನ ನಮ್ದು ದತ್ತಾದ ಗುಹಾಂತರ ದೇವಸ್ಥಾನ. ನೀವು ಅದು ಅಲ್ಲಿ ನೋಡಬಹುದು. ನೀವು ಇವ್ರು ಹೇಳಿದ್ರು ಬಾಬಾ ಬುಡನಗಿರಿ, ಅಲ್ಲಿ ಯಾವುದೋ ಒಂದು ಮೈಲಿಗಲ್ಲಿನಲ್ಲಿ ಬಾಬಾ ಬುಡನಗಿರಿ ಅಂತ ಬರ್ದಿರೋದು ನೋಡಿದ್ಲಿ, ತೋರಿಸ್ಲಿ ಒಮ್ಮೆ. ಇದು ದತ್ತಪೀಠ. ಚಿಕ್ಕಮಗಳೂರಿನಿಂದ ನೀವು ದತ್ತಪೀಠಕ್ಕೆ 5 ಕಿಲೋಮೀಟರ್ 6 ಕಿಲೋಮೀಟರ್ ಅಂತ ಬರ್ದಿದ್ದಾರೆ. ಯಾಕೆ ದತ್ತಪೀಠ ಬರಿಬೇಕು? ಇವರು ಇವತ್ತಿನಿಂದ ಬಂದದಲ್ಲ, ಅದು ಪುರಾತನವಾದಂತ ದತ್ತಾತ್ರೇಯ ತಪಸ್ಸು ಮಾಡಿದಂತ ಸ್ಥಳ. ಸರಿ, ದತ್ತಾತ್ರೇಯ ಸ್ವಾಮಿಗಳು ಅವಧೂತ ಪರಂಪರೆಗೆ ಸೇರಿದವರು. ಅವಧೂತ ಪರಂಪರೆಯಲ್ಲಿ ಅರ್ಚಕರ ಅಗತ್ಯ ಏನಿದೆ? ನಿತ್ಯಾನಂದ ಸ್ವಾಮಿಗಳಿದ್ದಾರೆ, ಶಿರಡಿ ಸಾಯಿಬಾಬಾ ಇದ್ದಾರೆ, ಇವರೆಲ್ಲ ಶ್ರೀಧರ ಸ್ವಾಮಿಗಳಿದ್ದಾರೆ, ಎಲ್ಲ ಅವಧೂತ ಪರಂಪರೆಯವರು. ಅಲ್ಲಿ ಅರ್ಚಕರನ್ನು ನೇಮಕ ಮಾಡುವ ವಿಚಾರ ಈಗ ಇರುವಂತದ್ದು. ಗಣಪತಿ ಹೋಮದ ವಿಚಾರ ಏನು? ನೋಡಿ, ಗಣಪತಿ ಹೋಮ ಅದು ಭಕ್ತಾದಿಗಳು ಬರುವಂತವರಿಗೆ ಹೊರಗಿನಿಂದ ಮಾಡ್ತಾ ಇದ್ದೇವೆ. ನೋಡಿ, ಒಳಗಿನಿಂದ ದತ್ತಾತ್ರೇಯರ ಪಾದುಕೆಗಳಿದೆ, ಅದಕ್ಕೆ ಪೂಜೆ ಆಗ್ಬೇಕಲ್ಲ, ಅದಕ್ಕಾಗಿ ಅರ್ಚಕರ ನೇಮಕ ಅದಕ್ಕೆ ಮಾಡ್ಬೇಕಲ್ಲ. ಏನ್ ಹೇಳ್ತೀರಿ? ಇವರು ಭಾವೈಕ್ಯತೆ ಮಾತನಾಡ್ತಾರೆ. ನಾವು ಹೇಳುದು ಏನಂದ್ರೆ, ಈಗ ಹಿಂದೂಗಳು ಪೂಜೆ ಮಾಡ್ಲೇಬಾರ್ದು, ಮುಸ್ಲಿಮರು ಪೂಜೆ ಮಾಡಬಾರ್ದು ಅಂತ. ನಾವೆಲ್ಲ ಒಟ್ಟು ಸೇರಿ ಪೂಜೆ ಮಾಡುವ. ಈಗ ಮುಸ್ಲಿಮರು ಅಲ್ಲಿ ತುಂಬಾ ಹಿಂದಿನಿಂದ ಮುಸ್ಲಿಮರು ಅಲ್ಲಿ ಪೂಜೆ ಬರ್ತಾ ಇದ್ರು ದರ್ಗಾಕ್ಕೆ, ಅದೇ ರೀತಿ ಹಿಂದೂಗಳು ಬರ್ತಾ ಇದ್ರು. ಅಲ್ಲಿ ಬಡ ಹಿಂದೂಗಳು, ಮುಸ್ಲಿಮರು, ಕಾಫಿ ಎಸ್ಟೇಟ್ ನ ಕೂಲಿ ಕೆಲಸದವರು ಎಲ್ಲ ಬರ್ತಕ್ಕಂಥ ಕ್ಷೇತ್ರ. ಅದನ್ನ ಇವರು ಕೇಸರೀಕರಣವನ್ನ ಮಾಡ್ಲಿಕ್ಕೆ ಹೊರಟರು. ನಾವು ಹೇಳುದು ಏನಂದ್ರೆ, ಎಲ್ಲರೂ ಒಟ್ಟಿಗೆ ಹೋಗಿ ಪೂಜೆ ಮಾಡುವ. ಎಲ್ಲರೂ ಅಲ್ಲಿ ಇರ್ತಕ್ಕಂಥ ಅಲ್ಲಿ ಇವರು ಭಾವೈಕ್ಯತೆ ಮಾತನಾಡ್ತಾರೆ. ಭಾವೈಕ್ಯತೆ ನಮ್ದು ಇಲ್ಲಿ ಉಡುಪಿಯಲ್ಲಿ ಸಹ ನಾವು ಭಾವೈಕ್ಯತೆ ನೋಡಬಹುದು. ಅಲ್ಲ, ನಾನು ಕೇಳೋದು, ಕಾಂಗ್ರೆಸ್ ಪ್ರತಿ ಬಾರಿ ಕೂಡ ಹಿಂದೂ ಸಮಾಜದ ಮೇಲೆ ಯಾಕೆ ಒತ್ತಡ ಅಂದ್ರೆ ಏನು ಇವ್ರದ್ದು? ಕೇಸರೀಕರಣ ಅಂದ್ರೆ ಏನು? ಹಿಂದೂ ಸಮಾಜದ ಮೇಲೆ ಯಾಕೆ ಒತ್ತಡವನ್ನು ಹೇರಬೇಕು? ಬಾಬರಿ ಕಟ್ಟಡದ ವಿಚಾರ ಬಂದಾಗ ಕೂಡ ಹಿಂದೂಗಳು ಕಾಂಪ್ರಮೈಸ್ ಮಾಡ್ಲಿ ಅಂತ ತಾವು ಹೇಳ್ತಾ ಇದ್ದೀರಿ.
ಯಾಕೆ ಈ ದೇಶದ 80% ಇರುವಂತಹ ಹಿಂದೂಗಳೊಂದಿಗೆ 20% ಮುಸಲ್ಮಾನರು ಯಾಕೆ ಕಾಂಪ್ರಮೈಸ್ ಮಾಡಬೇಕು ಅಂತ ನೀವು ಕಾಂಗ್ರೆಸ್ಸಿಗರು ಮಾತನಾಡೋದು? ನಾವು ಕಾಂಪ್ರಮೈಸ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸರ್, ನಮಗೆ ವೋಟ್ ಬ್ಯಾಂಕ್ ಅಂತ ಹೇಳ್ತೀರಿ, ಇವ್ರದ್ದು ವೋಟ್ ಬ್ಯಾಂಕ್ ಯಾವ್ದಂತ ಗೊತ್ತಿಲ್ಲ ಇವರಿಗೆ. ಅದನ್ನ ಅರ್ಥ ಮಾಡಿಕೊಳ್ಬೇಕು. 80% ಹಿಂದೂಗಳನ್ನ ಎದುರು ಹಾಕೊಂಡು 20% ಮುಸ್ಲಿಮರನ್ನ ಓಲೈಕೆ ಮಾಡ್ಕೊಂಡು ರಾಜಕೀಯ ಮಾಡೋದು ಅಂತ ಗೊತ್ತಾಗಿದೆ. ಮುಸ್ಲಿಂ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಗೊತ್ತಾಗಿದೆ. ನಾನು ಮಾತಾಡ್ತಿದ್ದೆ ಸರ್, ನೀವು 20% ಮುಸ್ಲಿಮರನ್ನ ಓಲೈಕೆ ಮಾಡ್ಕೊಂಡು ರಾಜಕೀಯವನ್ನ ಮಾಡುವಂತ ಬ್ಯಾಲೆನ್ಸ್ ಮಾಡುವಂತ ಪ್ರಕ್ರಿಯೆ ಕಾಂಗ್ರೆಸ್ ಮಾಡುವುದಿಲ್ಲ. ನಾವು ಹೇಳುದು, ಎಲ್ಲರೂ ನಮ್ಮ ಸಂವಿಧಾನ ಏನ್ ಹೇಳ್ತದೆ, ಎಲ್ಲರೂ ಧರ್ಮಾಚರಣೆಯಲ್ಲಿ ಸೌಹಾರ್ದಯುತವಾಗಿ ಭಾಗವಹಿಸುವಂತಕ್ಕಂಥ ವಿಚಾರವನ್ನ ನಾವು ಅದೇ ಹೇಳ್ತಕ್ಕಂಥ ಇವ್ರ ಹತ್ರ ಸೌಹಾರ್ದಯುತವಾಗಿ. ಇಲ್ಲಿ ನೋಡಿ, ಬಪ್ಪನಾಡು ಟೆಂಪಲ್ ಇದೆ. ಬಪ್ಪನಾಡು ಟೆಂಪಲ್ ಅದರ ಇತಿಹಾಸವನ್ನು ತೆಗಿತಾ ಹೋಗಿ ಯಾರು ಮಾಡಿದ್ರು ಬಪ್ಪನಾಡು ಟೆಂಪಲ್. ಭಾವೈಕ್ಯತೆಯಿಂದ ಬಾಳೋಣ ಹೇಳ್ತಕ್ಕಂಥ ವಿಚಾರಗಳು. ನಾವು ಉಡುಪಿಯಲ್ಲಿ ಲಕ್ಷದೀಪ ಸಂದರ್ಭದಲ್ಲಿ ಮಳೆ ಬಂದು ಸಿಟಿ ರವಿ ಅವರು ನಮ್ಮ ನೇರ ಸಂಪರ್ಕದಲ್ಲಿ ಸಿಟಿ ರವಿ ಅವರು ಇದ್ದಾರೆ, ಅವರೊಂದಿಗೆ ಮಾತುಕತೆಯನ್ನು ಮಾಡೋಣ. ಸಿಟಿ ರವಿ ನಮಸ್ತೆ. ನಮಸ್ಕಾರ ಸರ್. ಈ ಬಾರಿ ಕೂಡ ದತ್ತಪೀಠದ ಹೋರಾಟಗಳು ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇವೆ. ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದೀರಿ? ರಾಜ್ಯ ಸರ್ಕಾರವನ್ನ ಯಾವ ಎಲ್ಲ ವಿಚಾರಗಳಿಗಾಗಿ ಆಗ್ರಹಿಸ್ತೀರಿ ತಾವು? ಈಗ ದತ್ತಪೀಠ ಸರ್ಕಾರಿ ದಾಖಲೆಗಳ ಪ್ರಕಾರನೇ, ಮುಜರಾಯಿ ದಾಖಲೆಗಳ ಪ್ರಕಾರನೇ. ಹಲೋ, ಎಸ್, ಮುಂದುವರಿಸಿ ಹೇಳಿ ಸರ್, ಕೇಳ್ತಾ ಇದೆ. ಸರ್ಕಾರಿ ದಾಖಲೆಗಳು, ಮುಜರಾಯಿ ದಾಖಲೆಗಳ ಪ್ರಕಾರನೇ ದತ್ತಾತ್ರೇಯ ದೇವರು ಇದೆ ಅಂತೇಳಿ ದಾಖಲೆಗಳು ಹೇಳ್ತಾ ಇದಾವೆ. ಸರಿ. ಸ್ಪಷ್ಟೀಕರಣವನ್ನ ದತ್ತಾತ್ರೇಯ ದೇವ್ರ ಖಾತೆನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದಾರೆ. ನಾವು ದತ್ತಾತ್ರೇಯ ದೇವರಿದ್ಮೇಲೆ ದೇವರಿಗೆ ನಮ್ಮ ನಂಬಿಕೆ ಪ್ರಕಾರ ಪೂಜೆ ಆಗಬೇಕು, ಪೂಜೆ ಮಾಡಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥದ್ದಷ್ಟೇನೆ ದತ್ತ ಭಕ್ತರ ವಿನಂತಿ ಮತ್ತು ಆಗ್ರಹ ಇರೋದು. ಸರ್ಕಾರ ಇದನ್ನ ಮಾಡದೇ ಇದ್ದಾಗ ಅದು ಒಂದು ಚಳವಳಿಯ ರೂಪವನ್ನ, ಭಕ್ತಿ ಮತ್ತು ಶಕ್ತಿಯ ಚಳವಳಿ ರೂಪವನ್ನ ಪಡೆದಿದೆ. ಅದೇ ಒಂದು ಸಿವಿಲ್ ಡಿಸ್ಪ್ಯೂಟ್ ಆದ್ರೂ ಕೂಡ ದಾಖಲೆಗಳಂತ ಏನ್ ಹೇಳ್ತಾರೆ. ನಾನು ಇವತ್ತು ಇದನ್ನ ವಿರೋಧಿಸೋರಿಗೆ ಕೇಳ್ತೀನಿ, ಅದೇ ದಾಖಲೆಗಳ ಆಧಾರದಲ್ಲಿ ಸತ್ಯವನ್ನು ಎತ್ತಿಡಿರಿ. ಯಾವ ಸರ್ಕಾರಿ ದಾಖಲೆಗಳಿದಾವೆ, ನಾನು ಕೊಡೋ ದಾಖಲೆಗಳು ಬೇಡ, ಸರ್ಕಾರಿ ದಾಖಲೆಗಳೇನಿದಾವೆ ಸರ್ಕಾರಿ ದಾಖಲೆಗಳೇ ಸತ್ಯ ಹೇಳ್ತವೆ. ನೀವು ಇವತ್ತು ಕಂದಾಯ ಇಲಾಖೆಗೆ ತಹಸೀಲ್ದಾರ್ ಕಚೇರಿಗೆ ಹೋಗಿ ದತ್ತಾತ್ರೇಯ ಪೀಠದ ಸರ್ವೆ ನಂಬರ್ 117, 118 ಪಾಣಿ ಕೊಡಿ ಅಂತ ಕೇಳಿದ್ರೆ ಪಾಣಿ ದಾಖಲೆ ಹೇಳುತ್ತೆ ದತ್ತಾತ್ರೇಯ ಪೀಠ ಇದೆ ಅಂತ ಹೇಳಿ. ಊರಿನ ಹೆಸರು ಇನ್ನೊಂದು ದತ್ತಾತ್ರೇಯ ಪೀಠ ಗ್ರಾಮ. ನೀವು ಮುಜರಾಯಿ RTI ನಲ್ಲಿ ಯಾರು ಬೇಕಾದ್ರೂ ಕೇಳ್ಬೋದು, ದತ್ತಾತ್ರೇಯ ಪೀಠ ಎಲ್ಲಿದೆ, ಇದಕ್ಕೆ ಎಷ್ಟು ಜಮೀನ್ ಇತ್ತು, ಈಗ ಎಷ್ಟು ಜಮೀನ್ ಇದೆ, ಎಷ್ಟು ಹಣ ಯಾವ್ಯಾವ ಬ್ಯಾಂಕಲ್ಲಿ ಇಟ್ಟಿದ್ದೀರಿ ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ ದತ್ತಾತ್ರೇಯ ದೇವರು ಇಂಥ ಸರ್ವೆ ನಂಬರ್ ನಲ್ಲಿ ಇದೆ, ಇದಕ್ಕೆ 1433 ಎಕರೆ ಜಮೀನ್ ಇತ್ತು. ಈಗ ಇನಾಮಬುಲೇಷನ್ ಆಕ್ಟ್ ಬಂದ ಮೇಲೆ ಬೇರೆ ಬೇರೆಯವರಿಗೆ ಖಾತೆಯಾಗಿ ಈಗ ಕೇವಲ 7 ಎಕರೆ ಮಾತ್ರ ಬಾಕಿ ಉಳ್ಕೊಂಡಿದೆ ಅದನ್ನ ಹೇಳ್ತಾರೆ. ಯಾವ್ಯಾವ ಬ್ಯಾಂಕ್ ನಲ್ಲಿ ಹಣ ಇಟ್ಟಿದೀವಿ ಅಂತ ಹೇಳ್ತಾರೆ. ಸರ್ಕಾರಿ ದಾಖಲೆಗಳು ಇದ್ಮೇಲೆ ಇನ್ನು ಸತ್ಯನ ತಿಳಿಯಕ್ಕೆ ಇನ್ಯಾವ ದಾಖಲೆಗಳಿರ್ಬೇಕು? ಅಲ್ಲ ಸಿಟಿ ರವಿ ಅವರೇ, ಇಲ್ಲಿ ಬಹಳ ಪ್ರಮುಖವಾಗಿ ವಾದ ಕೇಳಿ ಬರ್ತಾ ಇರುವಂತದ್ದು, ಏನು ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು ಆ ಸಂದರ್ಭದಲ್ಲಿ ದತ್ತಪೀಠದ ವಿಚಾರವಾಗಿ ಒಂದು ತಾರ್ಕಿಕವಾದಂತಹ ಅಂತ್ಯವನ್ನ ಕಂಡುಕೊಳ್ಳುವಂತ ಎಲ್ಲ ಅವಕಾಶಗಳಿತ್ತು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರ ತನ್ನ ಆಂತರಿಕ ಕಚ್ಚಾಟದಿಂದಾಗಿ ಈ ವಿವಾದವನ್ನು ಕೂಡ ಜೀವಂತ ಇಟ್ಟಿದೆ ಮತ್ತು ಇವತ್ತು ಕೂಡ ಪಕ್ಷ ಸಂಘಟನೆ ಮತ್ತು ಓಟಿಗೆ ಬೇಕಾಗಿ ಈ ವಿವಾದವನ್ನು ಜೀವಂತ ಇಟ್ಟುಕೊಂಡಿದೆ ಮತ್ತು ಒಂದಷ್ಟು ಯುವಕರನ್ನ ಧರ್ಮದ ಹೆಸರಿನಲ್ಲಿ ಇದಕ್ಕೆ ಬಳಸಿಕೊಳ್ತಾ ಇದೆ ಅಂತ ಒಂದಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರೇ, ನೋಡಿ, ಯಾರಿಗೆ ಇದ್ರ ಬಗ್ಗೆ ಸತ್ಯ ಸಂಗತಿ ಅರಿವಿರೋದಿಲ್ವೋ ಹಾಗೆ ಅರಿವಿಲ್ಲದೆ ಇರ್ತಕ್ಕಂಥ ಮೂರ್ಖರು ಮಾತ್ರ ಹೀಗೆ ಹೇಳಕ್ ಸಾಧ್ಯ. ಇವತ್ತು ನ್ಯಾಯಾಲಯದಲ್ಲಿದೆ, ಹೈಕೋರ್ಟ್ ನಲ್ಲಿ ದತ್ತಾತ್ರೇಯ ಪೀಠ ಹಿಂದೂಗಳ ಪರವಾಗಿ ಅನ್ನತಕ್ಕಂಥ ತೀರ್ಪು ಹೈಕೋರ್ಟ್ ನಲ್ಲಿ ಹೊರಬಿದ್ದಿದೆ. ಇದನ್ನ ಪ್ರಶ್ನೆ ಮಾಡಿ ಕೆಲವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಮಾನ ಕೊಡಬೇಕು ನಮ್ಗೆ ವಿಶ್ವಾಸ ಇದೆ. ಇವರಿಗಿನ 7 ಮೊಕದ್ದಮೆಗಳು, ಅದು ಕೆಳ ನ್ಯಾಯಾಲಯದಿಂದ ಹಿಡಿದು ಮುನ್ಸಿಪ್ ನ್ಯಾಯಾಲಯದಿಂದ ಹೈಕೋರ್ಟ್ ನ ವರೆಗೆ ದತ್ತಾತ್ರೇಯ ಪೀಠ ಇದೆ ಅಂತಕ್ಕಂಥದ್ದನ್ನ ಮತ್ತು ಹಿಂದೂಗಳ ಪೂಜಾ ಪದ್ಧತಿ ಹಕ್ಕನ್ನು ಎತ್ತಿಡಿದಿರ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ನಲ್ಲೂ ಇದೇ ಆಗ್ತದೆ. 100% ವಿಶ್ವಾಸ ಇದೆ. ಅಲ್ಲಿವರೆಗೂ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್, ಯಥಾಸ್ಥಿತಿ ಮುಂದುವರಿಸಬೇಕು ಅಂತ ಹೇಳಿರೋದ್ರಿಂದ ಸರ್ಕಾರದ ಪಾತ್ರ ಕಡಿಮೆ. ಮಾಡಬಹುದಾಗಿರೋದೇನು, ದತ್ತು ಭಕ್ತರಿಗೆ ತೊಂದರೆ ಕೊಡಬಾರ್ದು, ಮೂಲ ಸೌಲಭ್ಯಗಳು ಒದಗಿಸಿಕೊಡ್ಬೇಕು, ಪೂಜಾ ಪದ್ಧತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟೇ ತೀರ್ಮಾನ ಹೇಳಬೇಕು, ಸುಪ್ರೀಂ ಕೋರ್ಟ್ ನ ಹೊರಗೆ ತೀರ್ಮಾನ ಬರಬೇಕು. ತೀರ್ಮಾನ ಒಮ್ಮತ ಸ್ಥಿತಿನ ಅವ ಹುಟ್ಟಿದ ಜಾಗದಲ್ಲೇನೆ ಪ್ರಶ್ನೆ ಮಾಡುವಂತ
ಮತ್ತು ಅದಕ್ಕೆ ಓಟಿಗೋಸ್ಕರ ಜೋಲ್ ಸುರಿಸ್ಕೊಂಡು ರಾಮ ಅಲ್ಲಿ ಹುಟ್ಟಿದ್ದಾನಕ್ಕೆ ದಾಖಲೆ ಏನಿದೆ ಅಂತ ಕೇಳುವಂತ ಧರ್ಮ ವಿರೋಧಿಗಳು ಇರುವಂತ ಸ್ಥಿತಿಯಲ್ಲಿ ಆ ಹೆಸರಿನಲ್ಲಿ ಅಗ್ನೇಯ ಜಾತ್ಯತೀತತೆ ಅಂತ ಹೇಳಿ ಪ್ರತಿಬಿಂಬಿಸ್ತಕ್ಕಂತ ಷಡ್ಯಂತ್ರ ನಡೀತಿರೋ ಕಾಲದಲ್ಲಿ ನೀವು ದತ್ತಾತ್ರೇಯ ದೇವರಿದೆ ಅನ್ನೋದನ್ನ ಒಪ್ಕೊಂಡ್ಬಿಡ್ತಾರೇನೋ? ಯಾರು ವಿರೋಧಿಸ್ತಾ ಇದ್ದಾರೆ ಇವರು ಸತ್ಯದ ವಿರುದ್ಧ ಇದ್ದಾರೆ. ಯಾರು ನಾವಲ್ಲ ಓಟಿಂದ ರಾಜಕಾರಣ ಮಾಡ್ತಿರೋದು, ಓಟಿಂದ ರಾಜಕಾರಣ ಮಾಡಿದವರು ಆರಂಭದಲ್ಲೇನೆ ಬಗೆಹರಿಸಕ್ ಅವಕಾಶ ಇದ್ದಾಗ ವಿವಾದ ಮಾಡಿದ್ರಲ್ಲ ಅವರು, ದತ್ತಾತ್ರೇಯ ದೇವರು ಅಂತ ಇಷ್ಟೆಲ್ಲ ದಾಖಲೆ ಇದ್ದಾಗಲೂ ವಕ್ಫ್ ಬೋರ್ಡಿಗೆ ತಗೊಂಡೋಗಿ ಸೇರಿಸಿದ್ರಲ್ಲ, ಅವರು ಓಟಿಂದ ರಾಜಕಾರಣ ಮಾಡ್ತಿರೋರು. ಎಸ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಸಿ ಟಿ ರವಿ ಅವರು ಕರೆಯನ್ನು ಮಾಡಿದ್ರು. ವೀಕ್ಷಕರೇ, ಅವ್ರು ಹೇಳ್ತಾ ಇದ್ದಾರೆ, ಯಾರು ಇದನ್ನ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿದ್ದಂಥ ಒಂದು ಕ್ಷೇತ್ರವನ್ನ ವಕ್ಫ್ ಬೋರ್ಡ್ಗೆ ತಗೊಂಡೋಗಿ ಸೇರಿಸುವ ಮೂಲಕ ಹಿಂದೂ ಸಮಾಜಕ್ಕೆ ಅನ್ಯಾಯವನ್ನು ಮಾಡೋದಕ್ಕೆ ಹೊರಟರು, ಅವರು ಇದಕ್ಕೆ ಮೂಲ ಕಾರಣೀಕರ್ತರು. 7 ಮೊಕದ್ದಮೆಗಳು ದಾಖಲಾಗಿದ್ದಾವೆ ಮತ್ತು ಸುಪ್ರೀಂ ಕೋರ್ಟ್ ಇದನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಅಂತ ಹೇಳಿದ ಕಾರಣದಿಂದಾಗಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಸ್, ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು. ಅದಕ್ಕಿಂತ ಮುಂದೆ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.